ಲೂಟಿಗಳೆಲ್ಲ ತುಂಬಾ ಇದೆ, ಅದನ್ನ ತೋರಿಸ್ತೀನಿ ಅಂತ ಹೇಳಿದ್ರೆ ಅವ್ನು ಬೇಡ 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 ಅಂತ ಹೇಳ್ತಾನೆ. ಜೋರು ಇರಕ್ಕೂ ಜೋರಿದಾನ ಅವ್ನು ತುಂಬಾನೇ. ಅವಳು ಬರ್ತಾ ಇದೆಯಾ ಇನ್ನೂ ಆಟಾಡ್ಬೇಕು ಅಂತ? ಹೌದಾ? ಕಣ್ಣು ಕೈಯಕ್ಕೆ ಬರ್ದ. ನಾನು ಈ ವೀಕ್ ಲೈವ್ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಯೂಟ್ಯೂಬಲ್ಲಿ. ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಇವತ್ತು ಮನೆಯಿಂದಾನೇ ನಾವು ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀವಿ. ಯಾವಾಗಲೂ ಹೊರಗಡೆ ಇರ್ತಾ ಇದ್ವಿ. ಅಯ್ಯೋ ಅದನ್ನ ತೋರಿಸ್ಬೇಕಂತೆ ನೋಡಿ ಅಪ್ಪ ಒಂದ್ಸರಿ ಎಲ್ಲರೂ. ಒಂದು ಇವತ್ತು ಕೆಳಗಡೆ ಸೆಕ್ಷನ್ ಇಂದ ಮೇಲ್ಗಡೆ ಸೆಕ್ಷನ್ಗೆ ಹೋಗಿದೆ, ಒಂದ್ಸರಿ ನೋಡ್ಬಿಡಿ ಎಲ್ಲರೂ. ನೋಡಿದ್ರು ಓಕೆನಾ? ಇವತ್ತು ಯಾವ ಇವತ್ತು ರೇಂಜ್? ಇವತ್ತು ಸಂಡೇ ಅಲ್ಲ, ಇವತ್ತು ವೆಡ್ನೆಸ್ಡೇ. ಗಂಟೆ 2:15 ಆಯಿತು ಲಂಚ್ ಟೈಮ್ ಇಲ್ಲಿ. ಆ್ಯಂಡ್ ನಮ್ದು ಆಲ್ರೆಡಿ ಲಂಚ್ ಕೂಡ ರೆಡಿ ಆಗಿದೆ, ಇನ್ನು ಊಟ ಮಾಡೋದೊಂದೇ ಬಾಕಿ. ಆ್ಯಂಡ್ ಲಂಚ್ಗೆ ಇವತ್ತು ಟೇಸ್ಟಿ ತೊಂಡೆಕಾಯಿ ಸಾಂಬಾರು ರೆಡಿಯಾಗಿದೆ. ನಮ್ಮ ಮಣೋಲಿ ಸಾಂಬಾರು, ತುಳುವಲ್ಲಿ ನಾವು ಮಣೋಲಿ ಅಂತ ಹೇಳೋದಿದ್ದಕ್ಕೆ. ಸೊ ಮಣೋಲಿ ತಿನ್ನೋಲಿ ಅಂತ ಇವತ್ತು ನಾವು ಮಣೋಲಿ ಸಾಂಬಾರು ಮಾಡಿದ್ದೀವಿ. ಆ್ಯಂಡ್ ಜೊತೆಗೆ ಇವಾಗ ಒಂದು ಮೆಣಸು ಸ್ವಲ್ಪ ಫ್ರೈ ಮಾಡೋಣ ಅಂತ ಇಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ. ಅದು ಮೆಣಸು ಮೊನ್ನೆ ನಾವು ಇಂಡಿಯನ್ ಗ್ರಾಸರಿ ಸ್ಟೋರ್ ಏನು ಹೋಗಿದ್ವಿ, ನಾನು ಲಾಸ್ಟ್ ವ್ಲಾಗಲ್ಲಿ ಅಪ್ಡೇಟ್ ಮಾಡಿದ್ದೆ. ಅದು ಅಲ್ಲಿಂದ ತೊಗೊಂಡ್ಬಂದಿರೋದು. ಅದು ಜಾಸ್ತಿ ಸ್ಪೈಸಿ ಇರೋದಿಲ್ಲ. ಸೊ ಅದನ್ನು ಇವಾಗ ಒಂದು ಕಡಲೆ ಹಿಟ್ಟು ಇದರಲ್ಲಿ ಫ್ರೈ ಮಾಡೋಣ ಅಂತ ಇವಾಗ ಊಟದ ಜೊತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಅಂತ ರೆಡಿ ಮಾಡ್ತಾ ಇದ್ದೀನಿ. ಇದ್ರದ್ದು ಆಲ್ಮೋಸ್ಟ್ ಸೀಡ್ಸ್ ಎಲ್ಲ ತೆಗೆದಿದ್ದೀನಿ. ಸೊ ಜಾಸ್ತಿ ಸ್ಪೈಸಿ ಏನೂ ಇಲ್ಲ. ಹಿಂಗೆ ಊಟದ ಜೊತೆ ತಿಂತಾ ಇದ್ರೆ ಒಳ್ಳೆ ಟೇಸ್ಟ್ ಆಗಿರುತ್ತೆ. ಬುಟ್ಟ ಬೊಮ್ಮ ಹೆಂಗೆ ಮಾಡಿದ್ರೆ ಏನು ನೀನು ಡ್ಯಾನ್ಸು? ಬುಟ್ಟ ಬೊಮ್ಮ ಬುಟ್ಟ ಬೊಮ್ಮ. ನಮ್ಮ ಬಜ್ಜಿ ರೆಡಿ ಆಯಿತು, ಮಿರ್ಚಿ ಬಜ್ಜಿ, ಸ್ಪೈಸಿ. ಇನ್ಫ್ಯಾಕ್ಟ್ ನಮ್ಮ ಮನೆಯಲ್ಲಿ ನೀವು ಯಾವಾಗಲೂ ಜಾಸ್ತಿ ಅಂದರೆ ಬರೀ ಸ್ಪೈಸಿ ಐಟಮ್ಸೇ ಜಾಸ್ತಿ ಆಗುತ್ತೆ ನಮ್ಮ ಮನೇಲಿ. ಅಂದರೆ ಸೇವ್ರಿ ಐಟಮ್ಸ್, ಸ್ವೀಟ್ಸ್ ಸ್ವಲ್ಪ ಕಮ್ಮಿ ಆಗುತ್ತೆ ನಮ್ಮ ಮನೆಯಲ್ಲಿ. ಯಾಕಂದರೆ ಯಾರಿಗೂ ಸ್ವೀಟ್ಸ್ ಇಷ್ಟ ಇಲ್ಲ ಇಲ್ಲಿ ಜಾಸ್ತಿಯಾಗಿ. ನನಗೂ ಅಷ್ಟು ಸ್ವೀಟ್ಸ್ ಇಷ್ಟ ಇಲ್ಲ. ಅವನಿಗೆ ರೇಂಜ್ಗಂತೂ ಕೇಳೋದೇ ಬೇಡ, ಸ್ವೀಟ್ಸ್ ಆಗೋದೇ ಇಲ್ಲ. ಸೊ ಹಾಗಾಗಿ ಜಾಸ್ತಿ ಒಂದು ಸ್ವಲ್ಪ ಸ್ಪೈಸಿ ಐಟಮ್ಸ್, ಮಸಾಲ ಐಟಮ್ಸ್ ಆ ಥರದ್ದೇ ಸ್ವಲ್ಪ ಜಾಸ್ತಿ ಆಗುತ್ತೆ ಸ್ವೀಟ್ಸ್ಗಿಂತ. ಸೊ ಊಟ ಮಾಡಿಕೊಂಡು ಆಮೇಲೆ ಮಾತಾಡೋಣ ನಾವು, ಅಲ್ವಾ? ನನ್ನ ಒಬ್ಬರು ಫ್ರೆಂಡ್ ಪೂಜಾ ಅಂತ ನನ್ನ ಕಸಿನ್ ಮೂಲಕ ಪರಿಚಯ ಆದರು. ಅವರು ಇಲ್ಲೇ ಟೊರೊಂಟೊದಲ್ಲಿದ್ದಾರೆ. ಅವರು ತುಂಬ ಚೆನ್ನಾಗಿ ಡಿಸೈನರ್ ಆಕ್ಸೆಸರೀಸ್ ಅಥವಾ ಕಸ್ಟಮೈಸ್ ಜ್ಯುವೆಲ್ಸ್ ಇದೆಲ್ಲ ಮಾಡಿಕೊಡ್ತಾರೆ. ಲೈಕ್ ಬ್ಯಾಂಗಲ್ಸ್ ಆಗಿರ್ಬೋದು, ಥ್ರೆಡ್ ಬ್ಯಾಂಗಲ್ಸ್, ಹಾಗೆ ನೆಕ್ಲೇಸ್ಗಳು, ಜೊತೆಗೆ ಸ್ಟಡ್, ಇಯರಿಂಗ್ಸ್, ಜುಮ್ಕಾಸ್ ಇದೆಲ್ಲ ಮಾಡ್ತಾರೆ. ಅದ್ರ ಜೊತೆಗೇ ಗ್ಲಾಸ್ ಪೇಂಟಿಂಗ್ಸ್ ಕೂಡ ಮಾಡಿಕೊಡ್ತಾರೆ. ಹಾಗೆ ಕಸ್ಟಮೈಸ್ಡ್ ಗ್ರೀಟಿಂಗ್ ಕಾರ್ಡ್ ಕೂಡ ಮಾಡಿಕೊಡ್ತಾರೆ. ನನ್ನ ವೀವರ್ಸಲ್ಲಿ ನೀವು ಯಾರಾದರೂ ಇಲ್ಲಿ ಕೆನಡಾದಿಂದ ನೋಡೋರು ಇದ್ದರೆ, ನಿಮಗೆ ಈ ಥರದ ಏನಾದರೂ ಜ್ಯುವೆಲ್ರೀಸ್ ಬೇಕು ಅಂತ ಇದ್ದರೆ ನೀವು ಪೂಜಾ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಪೂಜಾ ಜೈನ್ ಅಂತ ಹೇಳಿಬಿಟ್ಟು ಅವರ ಒಂದು ಫೇಸ್ಬುಕ್ ಪೇಜ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಅಲ್ಲಿ ಅದ್ರ ಥ್ರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಇವಾಗ ಯಾವ್ದಾದ್ರು ನಿಮ್ದು ಏನಾದ್ರು ಒಂದು ಇಂಡಿಯನ್ ವೇರ್ ಇದ್ದರೆ ಅದಕ್ಕೆ ಮ್ಯಾಚಿಂಗ್ ಏನಾದರೂ ಆಕ್ಸೆಸರೀಸ್ ಬೇಕು ಅಂತ ಇದ್ದರೆ ಅವ್ರು ಕಸ್ಟಮೈಸ್ ಮಾಡಿ ಮಾಡಿಕೊಡ್ತಾರೆ. ಅದ್ರ ಜೊತೆಗೇನೆ ಏನಾದರೂ ಕುಂಕುಮಕ್ಕೆ ಕೊಡೋಕ್ಕೆ, ಇವಾಗ ಹಬ್ಬಗಳ ಹತ್ರ ಬರ್ತಾ ಇದೆ. ಸೊ ಕುಂಕುಮಕ್ಕೆ ಕೊಡೋಕ್ಕೆ ನಿಮಗೆ ಏನಾದರೂ ಬೇಕು ಅಂತ ಇದ್ದರೆ ಅಥವಾ ರಿಟರ್ನ್ ಗಿಫ್ಟ್ ಆಗಿ ಬೇಕು ಅಂತ ಇದ್ದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರು ಸ್ಮಾಲ್ ಆರ್ಡರ್, ಅದ್ರ ಜೊತೆಗೇ ತುಂಬ ಬಲ್ಕ್ ಆರ್ಡರ್ ಇದ್ರೂ ಮಾಡಿಕೊಡ್ತಾರೆ. ಕೆನಡಾದಲ್ಲಿರೋರಿಗೆ ಮಾತ್ರ ಅಲ್ಲ, ನೀವು ಇಂಡಿಯಾದಲ್ಲಿರೋರಾದ್ರೂ, ಕರ್ನಾಟಕದಲ್ಲಿರೋರಾದ್ರೂ, ಅವರ ಅಮ್ಮ ಕೂಡ ಇಂಡಿಯಾದಲ್ಲಿ ಇದ್ಕೊಂಡಿದ್ದನ್ನೆಲ್ಲ ಮಾಡ್ತಾ ಇದ್ದಾರೆ. ಸೊ ನಿಮಗಿದೆಲ್ಲ ಜ್ಯುವೆಲ್ರೀಸಲ್ಲಿ ಇಂಟ್ರೆಸ್ಟ್ ಇದೆ ಬೇಕು ಅಂದರೆ ನೀವು ಆ ಪೇಜಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಇಂಡಿಯಾದಲ್ಲಿದ್ರೂ ಅವರ ಪೇಜಿಂದ ಇದನ್ನೆಲ್ಲ ತರಿಸ್ಕೋಬೋದು. ಸೊ ಡೂ ಚೆಕ್ ಇಟ್ ಔಟ್.
ಈ ಹುಡುಗಂದು ಇನ್ನೂ ಇವತ್ತು ಸ್ನಾನ ಆಗಿಲ್ಲ. ಯಾಕೆ ಅಂದರೆ ಇವತ್ತು ಪಾರ್ಕಿಗೆ ಹೋಗಬೇಕು ಅಂತ ಹೇಳ್ತಾ ಇದ್ದ. ಸೊ ಪಾರ್ಕಿಗೆ ಹೋಗ್ಬಿಟ್ಟು ಬಂದುಬಿಟ್ಟು ಆಮೇಲೆ ಸ್ನಾನ ಮಾಡೋಣ, ಒಟ್ಟಿಗೆ ಸರಿ ಆಗುತ್ತೆ ಅವಾಗ, ಹೊರಗಡೆ ಹೋಗ್ಬಿಟ್ಟು ಬಂದು ಅಂತ ಹೇಳ್ಬಿಟ್ಟು ಇವಾಗ ಇನ್ನೂ ಕೊಳಕ, ಇನ್ನೂ ಸ್ನಾನನೇ ಮಾಡಿಲ್ಲ. ಛೀ ಹೆಂಗೆ ಎಲ್ಲರೂ ಇವನ್ ಬಗ್ಗೆ ನೀವು ತುಂಬಾ ಒಳ್ಳೆ ಒಳ್ಳೆ ಕಮೆಂಟ್ ಹಾಕ್ತೀರಾ, ಒಳ್ಳೊಳ್ಳೆ ಕಮೆಂಟ್ ಹೇಳ್ತೀರಾ. ಒಳ್ಳೆ ಹುಡುಗ, ಗುಡ್ ಬಾಯ್, ಇರು, ಒಳ್ಳೆ ಹುಡುಗ, ಗುಡ್ ಬಾಯ್ ಅಂತ. ಬಟ್ ಅವನು ತುಂಬಾ ಒಂದು ಲೂಟಿಗಳೆಲ್ಲ ತುಂಬಾ ಇದೆ. ಅದನ್ನ ತೋರಿಸ್ತೀನಿ ಅಂತ ಹೇಳಿದ್ರೆ ಅವ್ನು ಬೇಡ 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 ಅಂತ ಹೇಳ್ತಾನೆ. ಜೋರು ಇರಕ್ಕೂ ಜೋರಿದ್ದಾನೆ ಅವನು ತುಂಬಾನೇ. ಅಲ್ಲ ರೇಯಾಂಶ್, ನೀನು ಲೂಟಿ ಮಾಡ್ತೀಯಲ್ಲ ತುಂಬಾ? ಇಲ್ಲ, ಲೂಟಿ ಮಾಡಲ್ವಾ ನೀನು? ಅಮ್ಮಂಗೆ ಒಂದು ಏನಾದರೂ ಮಾಡ್ತಾ ಇರಬೇಕಾದ್ರೆ ಲೂಟಿ ಮಾಡಲ್ವಾ ನೀನು? ಅಪ್ಪ ಅಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಈ ಕಡೆ ಬಂದರೆ ಲ್ಯಾಪ್ಟಾಪ್ ಒತ್ತಲ್ವಾ ನೀನು ಅಲ್ಲಿ ಹೋಗಿ? ಎಲ್ಲ ಹಿಂದೆಯಿಂದ ಹೋಗ್ಬಿಟ್ಟು ಅಪ್ಪನ ಲ್ಯಾಪ್ಟಾಪ್ ಎಲ್ಲ ಪ್ರೆಸ್ ಮಾಡಿ ಬರಲ್ವಾ? ಕೀ ಬಟನ್ ಏನೇನೋ ಪ್ರೆಸ್ ಮಾಡಿ ಬರಲ್ವಾ ನೀನು? ಬರ್ತೀಯಲ್ಲ? ತುಂಬ ಹೈ ಲೆವೆಲ್ ಅದು ಲೂಟಿಗಳೆಲ್ಲ ಏನೂ ಇಲ್ಲ, ಒಂದು ಮಾಡ್ರೇಟ್ ಲೆವೆಲಲ್ಲಿ ಎಲ್ಲ ಇದೆ ಅವ್ರದ್ದು. ತುಂಬ ಭಯಂಕರ ಏನು ಪಾಪ ಏನಿಲ್ಲ. ಬಟ್ ಮನೆಯಲ್ಲಿ ಹುಲಿ ಹೊರಗಡೆ ಇಲಿ ಅಂತ ಹೇಳ್ತಾರಲ್ಲ, ಆ ಥರ ಇವ್ರು ಸ್ವಲ್ಪ ಮನೆಯಲ್ಲೆಲ್ಲ ಜೋರಿರ್ತಾರೆ. ಹೊರಗಡೆ ಹೋದರೆ ಒಂದು ಸ್ವಲ್ಪ ಪಾಪ ಆಗ್ತಾರೆ, ಇಲಿ ಥರ ಏನೋ ಇಲ್ಲ. ಏನು ಯಾರಾದರೂ ನೋಡಿದ್ರೆ ಅಯ್ಯೋ ಎಷ್ಟು ಒಳ್ಳೆ ಹುಡುಗ ಅಪ್ಪ, ಏನು ಒಳ್ಳೆ ಬುದ್ಧಿ ಇದೆ ಅಂತ ಅಂದ್ಕೊತಾರೆ. ಒಂದು ಸ್ವಲ್ಪ ಅವ್ರದ್ದು ಇದೆ ಸೈಡಲ್ಲಿ ಅಲ್ವಾ? ಸೊ ಇವಾಗ ಒಂದು ಸ್ವಲ್ಪ ಮ್ಯಾಥ್ಸ್ ಕಲಿಯೋಣ. 1+5 ಅಂದರೆ ಎಷ್ಟು ರೇಂಜ್? 1+5 ಅಂದರೆ 6. ಆಮೇಲೆ 4+4 ಅಂದರೆ ಎಷ್ಟು? 4+4 ಅಂದರೆ 8. ನೀ ಹೆಂಗೆ ಕಲ್ತಿದ್ದು ಇದು ಹಿಂಗೆಲ್ಲ ಮ್ಯಾಥ್ಸ್ ಸಮ್ ಮಾಡೋಕ್ಕೆ? ಹೆಂಗೆ ಕಲ್ತಿದ್ದು ನೀನು? ಅವಾಗಲೂ ಕೌಂಟ್ ಮಾಡ್ತಾ ಇರ್ತೀಯಾ? ಬೋರ್ ಆಗ್ತಾ ಇದೆಯಾ ರೇಯಾ? ಏನು ಮಾಡೋದು, ಹೊರಗಡೆ ಜಾಸ್ತಿ ಹೋಗೋಕ್ಕಾಗೋದಿಲ್ಲ ಅಲ್ಲ, ಮನೇಲೇ ಇರ್ಬೇಕು, ಸ್ಕೂಲ್ಗೂ ಹೋಗೋಕ್ಕಾಗಲ್ಲ. ಎಲ್ಲೋಗ್ತಾ ಇದೆಯಾ? ಪಾರ್ಕಿಗೆ, ಪರ್ಪಲ್ ಪಾರ್ಕ್. ಅಲ್ಲಿ ಕಲರ್ ಎಲ್ಲ ಪರ್ಪಲ್ ಆಗಿದೆ. ಸೊ ಹಾಗಾಗಿ ಪಾರ್ಕ್ ಹೆಸರೇ ಪರ್ಪಲ್ ಪಾರ್ಕ್ ಮಾಡಿಬಿಟ್ಟಿದ್ದಾನೆ. 5:05 ಆನ್ ದ ವೇ ಟು ಪಾರ್ಕ್. ಸುಮ್ಮನೆ ಒಂದು ರೌಂಡು, ಅಪ್ಪ ಬ್ಯುಸಿ ಮನೆಯಲ್ಲಿ. ಸೊ ನಾನು ಅಮ್ಮ ಮಗ ಇವಾಗ ಒಂದು ರೌಂಡ್ ಹೊರಗಡೆ ಹೋಗ್ತಾ ಇದ್ದೀವಿ ಅಲ್ಲ ರೇಯನ್? ಫೇವ್ರೆಟ್ ಪಾರ್ಕ್ ಆಯ್ತು ನಿಂದು? ಮತ್ತೆ ಹೋಗು ಆಟಾಡು. ರನ್ ರನ್ ರನ್. ನಾವಿವಾಗ ಸದ್ಯಕ್ಕೆ ಇಲ್ಲಿ ಮೇಪಲ್ ಟ್ರೀ ಕೆಳಗಡೆ ಬಂದು ಕೂತಿದ್ದೀವಿ. ಏನು ಕೆನಡಾದಲ್ಲಿ ಇರೋದೇ ಈ ಥರ ಟ್ರೀಗಳೇ ಜಾಸ್ತಿ ಇರೋದು. ಕೆನಡಾ ಫ್ಲ್ಯಾಗಲ್ಲೂ ಇದೇ ಲೀವ್ಸ್ ಇರೋದು, ಮೇಪಲ್ ಲೀಫ್ ಅಂತ ಹೇಳ್ತಾರೆ. ಮೇಪಲ್ ಟ್ರೀ ಇದ್ರಲ್ಲಿ ಒಳ್ಳೆ ಗಾಳಿನೂ ಬರುತ್ತೆ. ಆ್ಯಂಡ್ ಕಲರ್ಸ್ ನೋಡಬೇಕು, ಇವಾಗ ಗ್ರೀನ್ ಇದೆ, ಇನ್ನು ಫಾಲ್ ಬರ್ತಿದ್ದಂಗೆ ಆಮೇಲೆ ಇದಾಗಿ ವಿಂಟರ್ ಬರುತ್ತೆ, ಫಾಲ್ ಬರುತ್ತೆ, ಅದೆಲ್ಲ ಬರ್ತಿದ್ದಂಗೆ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಈ ಲೀಫ್ದು ಗ್ರೀನ್ ಇದೆ, ಆಮೇಲೆ ಯೆಲ್ಲೋ ಆಗುತ್ತೆ, ಆರೆಂಜ್ ಆಗುತ್ತೆ, ಒಂಥರ ಒಳ್ಳೊಳ್ಳೆ ಕಲರ್ಸ್ ಶೇಡಲ್ಲಿ ಬರುತ್ತೆ. ಇವೆಲ್ಲ ಇಲ್ಲಿ ಕೆಲವರು ತುಂಬ ಜನ ಕೇಳಿದ್ರಿ, ನಿಮ್ಮ ಹತ್ರ ಇಲ್ಲಿ ಕಾರ್ ಇಲ್ವಾ, ಯಾವಾಗಲೂ ಟ್ರೈನಲ್ಲಿ ಬಸ್ಸಲ್ಲೇ ಓಡಾಡ್ತಾ ಇರ್ತೀರಾ, ಯಾಕೆ ನಿಮ್ಮ ಹತ್ರ ಕಾರ್ ಇಲ್ವಾ, ಇಲ್ಲಿ ಡ್ರೈವಿಂಗ್ ಬರಲ್ವಾ ನಿಮಗೆ ಅಂತ. ಡ್ರೈವಿಂಗ್ ಖಂಡಿತವಾಗ್ಲೂ ಬರುತ್ತೆ, ಆದರೆ ಇಲ್ಲಿ ನಮಗೆ ಇನ್ನೂ ಕಾರ್ ಅವಶ್ಯಕತೆ ಇದೆ ಅಂತ ಅನಿಸಿಲ್ಲ. ಇನ್ಫ್ಯಾಕ್ಟ್ ಇಲ್ಲಿ ವಿತೌಟ್ ಕಾರ್ ಇಲ್ಲದೆ ಇದ್ರೂ ಇಲ್ಲಿ ಸರ್ವೈವ್ ಆಗ್ಬೋದು, ಏನು ತೊಂದರೆ ಇಲ್ಲ. ಯಾಕಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಏನಿದೆ ಆ ವ್ಯವಸ್ಥೆ ತುಂಬ ಚೆನ್ನಾಗಿದೆ.
ಎವ್ರಿ ಮಿನಿಟ್ಗೆ ಎವ್ರಿ 2 ಮಿನಿಟ್ಗೆ ಬಸ್ ನಮ್ಗೆ ಎಲ್ಲಿ ಹೋಗಬೇಕು ಅಲ್ಲಿ ಬರ್ತಾನೆ ಇರುತ್ತೆ. ಈವನ್ ಟ್ರೈನ್ ಆಗಿರ್ಬೋದು. ಸೊ ಎಲ್ಲನೂ ಒಳ್ಳೆ ವ್ಯವಸ್ಥೆ ಇದೆ. ಸೊ ಹಾಗಾಗಿ ನಮ್ಗೆ ಇಲ್ಲಿ ತನಕ ನಾವು ಕಾರ್ ತಗೊಳ್ಳೋ ಒಂದು ಯೋಚನೆಗೆ ಹೋಗಿಲ್ಲ. ಆ್ಯಂಡ್ ಆಲ್ಸೋ ಇಲ್ಲಿ ಕಾರ್ ಇನ್ಶೂರೆನ್ಸ್ ಎಲ್ಲ ತುಂಬ ಹೈ ಇರುತ್ತೆ. ಸೊ ಅದಕ್ಕೆ ಜಾಸ್ತಿ ಪೇ ಮಾಡಬೇಕಾಗುತ್ತೆ. ಸೊ ಇವಾಗ ನಮಗೆ ಅಷ್ಟು ಬೇಡ ಅಂತ ಅನ್ಸಿರೋದ್ರಿಂದ ನಾವಿಲ್ಲಿ ಇನ್ನೂ ಬಂದು 1 ವರ್ಷನೂ ಆಗಿಲ್ಲ. ಸೊ ಹಾಗಾಗಿ ನಾವಿನ್ನೂ ಕಾರ್ ತಗೊಳ್ಳೋ ಒಂದು ವಿಷಯಕ್ಕೆ ಹೋಗಿಲ್ಲ ಸದ್ಯಕ್ಕೆ. ಖುಷಿ ಆಯ್ತಾರೆ ಏನು? ಹೋಗೋಣ ಮನೆಗೆ, ಹೋಗೋಣ. ಇನ್ನೂ ಆಟ ಆಡೋಕ್ಕಿತ್ತ? ಸಾಕು ಅನ್ಸುತ್ತೆ. ಟೈಮ್ ಆಯ್ತಲ್ಲ, ಎಷ್ಟಾಯ್ತು ಟೈಮು? 7 ಗಂಟೆ ಆಯಿತು. ಸಾಕಲ್ವಾ? ಹೋಗೋಣ ನಿಂಗೆ ಗೊತ್ತಿಲ್ವಾ? ಅವಳು ಬರ್ತಾ ಇದೆಯಾ ಇನ್ನೂ ಆಟ ಆಡಬೇಕು ಅಂತ? ಹೌದಾ? ಕಣ್ಣು ಕೈಯಕ್ಕೆ ಬರ್ತದೆ. ಬರುವಾಗ 1 ಅವರ್ ಅಷ್ಟೇ ಹೋಗಿ ಬರೋಣ ಅಲ್ಲ ರೇಯಾಂಶ್ ಅಂತ ಹೇಳ್ಕೊಂಡು ಬರೋದು. ಆಮೇಲೆ ಇಲ್ಲಿ ಬಂದಮೇಲೆ ಕೆಲವರಿಗೆ ವಾಪಸ್ ಹೋಗೋಕ್ಕೆ ಮನ್ಸಿರಲ್ಲ ಅಲ್ಲ? ಅಳು ಎಲ್ಲ ಬರ್ತೇವೆ, ಹೋಗೋದು ಬೇಡ ವಾಪಸ್ ಮನೆಗೆ ಅಂತ ಅಲ್ಲ ರೇಯಾಂಶ್? ಇಲ್ಲಿ ಒಂದು ಸಖತ್ತಾಗಿ ಇರೋದು ಅಂದರೆ ಗ್ರೀನರಿ. ಎಲ್ಲಿ ಹೋದ್ರೂ ಒಳ್ಳೆ ಮರ. ಹೊರಗಡೆ ಬಂದ ತಕ್ಷಣ ಎಲ್ಲ ತುಂಬ ಮರಗಳು ಮತ್ತು ಫುಲ್ ಗಾಳಿ ಬರ್ತಾ ಇರುತ್ತೆ. ಹಾಗಾಗಿ ಮನೆ ಒಳಗಡೆ ಇರೋದಕ್ಕಿಂತ ಸಮ್ಮರಲ್ಲಿ ಮನೆ ಹೊರಗಡೆನೇ ಇರೋಣ ಅಂತ ಅನಿಸುತ್ತೆ ಎಲ್ಲರಿಗೂ. ವಿ ಆರ್ ಬ್ಯಾಕ್ ಫ್ರಮ್ ದ ಪಾರ್ಕ್ ಆ್ಯಂಡ್ ಇವ್ರದ್ದು ಸ್ನಾನ ಆಗಿ ಇವಾಗ ರೇಯಾಂಶ್ ಅವರು ಬರಿತಾ ಕೂತಿದ್ದಾರೆ ಗುಡ್ ಬಾಯ್ ಆಗಿ. ಅಲ್ಲಿಗೆ ಒಂದು ಪ್ರೊಡಕ್ಟಿವ್ ಡೇ ಆಯಿತು ನಮ್ಮದು. ಇನ್ನು ಡಿನ್ನರ್ ಮಾಡಿ ಮಲ್ಗದೊಂದೇ ಕೆಲಸ. ಆ್ಯಂಡ್ ಅಗೇನ್ ಏನಿಲ್ಲ ಎಂಕ್ಲೆಗ್ ರಾತ್ರಿ ಡಿನ್ನರ್ಗೆ ಏನು ರೇಯಾಂಶ್ ಇವತ್ತು ಡಿನ್ನರ್ಗೆ ದಾದ ಏನಿ ಗಂಜಿ. ಯಾವಾಗಲೂ ನಾವು ಗಂಜಿನೇ ಊಟ ಮಾಡೋದು ನೈಟ್ ಡಿನ್ನರ್ಗೆ. ಸೊ ಇವತ್ತು ಊಟ ಮಾಡಿ ಮಲಗಿದ್ರೆ ಅಲ್ಲಿಗೆ ಒಂದಿನ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ನಾನು ಈ ವೀಕ್ ಲೈವ್ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಯೂಟ್ಯೂಬಲ್ಲಿ. ಸೊ ನಿಮ್ಮೆಲ್ಲರ ಒಪಿನಿಯನ್ ತಗೊಂಡು ಲೈವ್ ಬರೋದಾ ಅಥವಾ ನೆಕ್ಸ್ಟ್ ವ್ಲಾಗ್ ಅಪ್ಲೋಡ್ ಮಾಡೋದಾ ಅಂತ ಡಿಸೈಡ್ ಮಾಡ್ತೀನಿ. ಲೈವ್ ಬರಬೇಕು ಅಂದರೆ ಅದನ್ನೇ ಕಮೆಂಟ್ ಸೆಕ್ಷನಲ್ಲಿ ನನಗೆ ಹೇಳಿ ನೀವು. ಲೈವ್ ಅಂದರೆ ನಾನು ಸ್ಯಾಟರ್ಡೇ ಲೈವ್ ಬರ್ತೀನಿ. ಅದರ್ವೈಸ್ ಇನ್ನೊಂದು ವ್ಲಾಗ್ ಅಪ್ಲೋಡ್ ಮಾಡಬೇಕು ಅಂದರೆ ಸಂಡೇನೇ ಆ್ಯಸ್ ಯೂಶುವಲ್ ನಾನು ಸಂಡೇ ಅಪ್ಲೋಡ್ ಮಾಡ್ತಾರೆ, ಸಂಡೇನೇ ಅಪ್ಲೋಡ್ ಮಾಡ್ತೀನಿ. ಸೊ ನಿಮ್ಮ ಒಪಿನಿಯನ್ ತಗೊಂಡು ಏನು ಮಾಡೋದು ಅಂತ ನೋಡೋಣ. ಸೊ ಡೂ ಟೆಲ್ ಮೀ ಇನ್ ದ ಕಮೆಂಟ್ ಸೆಕ್ಷನ್ ಲೈವ್ ಬರಬೇಕಾ ಅಥವಾ ನೆಕ್ಸ್ಟ್ ವ್ಲಾಗ್ ಬೇರೆ ಇನ್ನೊಂದು ವ್ಲಾಗ್ ಅಪ್ಲೋಡ್ ಮಾಡಬೇಕಾ ಅಂತ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟಾಟಾ ಬಾಯ್ ಬಾಯ್. ಬಾಯ್ ಬಾಯ್.